ಭಾರತೀಯ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಇವತ್ತು ನಡೆದಿರುವಂಥ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾಗಿ ಆಯ್ಕೆಯಾಗಿರುವಂಥ ನಮ್ಮೆಲ್ಲರ ನಾಯಕರು ಯುವಕರ ಕಣ್ಮಣಿ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಶಾಸಕರಾಗಿ ಆಯ್ಕೆಯಾಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದ ಜಗದೀಶ್ ಶಾಲು ಕುವೆತ್ತಬಲ್ಲಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತಪಡಿಸಿದೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರು ಮಂಡಲ ಚುನಾವಣಾ ಸಂಚಾಲಕರಾದ ರವೀಂದ್ರ ಶೆಟ್ಟಿ ಉಳಿದಟ್ಟು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮಂಡಲದ ಮಾಜಿ ಅಧ್ಯಕ್ಷರಾದ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಲ್ಯಾರಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ರಾಜ್ಯದ ಮೀನುಗಾರರ ಪ್ರಕೋಷ್ಠದ ಶಾಸಕರಾದ ಯಶವಂತ್ ಅಮೀನ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಂಡಲದ ಮಾಜಿ ಅಧ್ಯಕ್ಷರು ನಮ್ಮ ಮುಖಂಡರಾದಂಥ ಚಂದ್ರಶೇಖರ್ ಉಚ್ಚಿಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಂಡಲದ ಉಪಾಧ್ಯಕ್ಷರು ನಮ್ಮ ಚುನಾವಣಾ ಸಹಸಂಚಾಲಕರಾದ ಯಶವಂತ್ ದೇವರಾಜ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಯುವ ಮೋರ್ಚಾದ ಅಧ್ಯಕ್ಷರು ಸೇರಿರುವಂಥ ಮಂಡಲದ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಎಲ್ಲರನ್ನ ಸ್ವಾಗತಿಸ್ತಾ, ಅದೇ ರೀತಿ ನಮ್ಮ ಮಂಡಲದ ಹಿರಿಯ ಮುಖಂಡರಾದಂಥ ಲಲಿತಾ ಸುಂದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮಗಳನ್ನು ಕೂಡ ಸ್ವಾಗತಿಸ್ತಾ ನಮ್ಮನ್ನು ಮಾತಾಡಬೇಕಂತ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರ ಹತ್ರ ಕೇಳಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಏನು ಇವತ್ತು ನಮ್ಮ ಸ್ಥಳೀಯಾಡಳಿತ ಜನಪ್ರತಿನಿಧಿಗಳ ಆ ಒಂದು ಮತ ಚಲಾವಣೆಯ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿದ್ದಂತಹ ಕಿಶೋರ್ ಕುಮಾರ್ ಪುತ್ತೂರವರು ಜಯಬೇರಿಯನ್ನು ಬಾರಿಸಿದ ಈ ಒಂದು ಸಂಭ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ಲರ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿರತಕ್ಕಂಥ ನಮ್ಮ ಮಂಡಳದ ಅಧ್ಯಕ್ಷರಾದ ಜಗದೀಶ್ ಆಲ್ವ ಕುವೆತ್ತಬೈಲ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಮಂಡಳದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟಿದ್ದಾರೆ. ಮಾಜಿ ಈ ಒಂದು ವಿಧಾನಸಭಾ ಕ್ಷೇತ್ರದ ನಿಕಟಪುರ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಉಚ್ಚಿಲ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜಿಲ್ಲಾ BJP ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂಥ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯರವರಿದ್ದಾರೆ. ನಮ್ಮ ರಾಜ್ಯ ಮೀನುಗಾರರ ಪ್ರಕೋಷ್ಠ ಸಂಚಾಲಕರಾದಂಥ ಯಶವಂತ್ ಅಮೀನ್ ಅವರಿದ್ದಾರೆ. ಮಹಿಳಾ ಮೋರ್ಚಾದ ಅಧ್ಯಕ್ಷ ಮಾಧವಿ ಉಲ್ಲಾಲ್ ಇದ್ದಾರೆ. ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಮುರಳೀಧರ ಕೊನೋಜೆ ಇದ್ದಾರೆ. ನಮ್ಮ ಮಂಡಳದ ಉಪಾಧ್ಯಕ್ಷರಂಥ ಯಶವಂತ್ ದೇವರಾಜ್ ಅವರಿದ್ದಾರೆ. ಎಲ್ಲ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಗೌರವಾನ್ವಿತ ಪದಾಧಿಕಾರಿ ಬಂಧುಗಳೇ, ಇವತ್ತು ಭಾಳ ಸಂಭ್ರಮದ ದಿನ ನಮಗೆಲ್ಲರಿಗೂ. ಯಾಕೆ ಅಂತ ಹೇಳಿದರೆ, ನಮ್ಮ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಕಿಶೋರ್ ಕುಮಾರ್ ಅವರು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂಭ್ರಮದ ವಿಚಾರ. ಈ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಈಗ ತಾನೇ ಜಿಲ್ಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ. ಪ್ರತಿ ಮಂಡಲದಲ್ಲೂ ಕೂಡ ಈ ರೀತಿಯಾದ ಕಾರ್ಯಕ್ರಮ ಆಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಮಂಡಲದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಮ್ಮ ಜಗದೀಶ್ ಆಳ್ವರವರ ಸೂಚನೆ ಮೇರೆಗೆ ನಾವೆಲ್ಲ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ಸ್ಥಾನಕ್ಕೆ ಹಿಂದೆ ಸದಸ್ಯರಾಗಿ ರಾಜ್ಯದ ಮಂತ್ರಿಗಳಾಗಿ ಪಂಚಾಯತ್ ರಾಜ್ಯಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿರತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಅತ್ಯಧಿಕ ಮತದಿಂದ, ಬಹಳ ಬಹುಮತದಿಂದ ಇವತ್ತು ವಿಜಯಶಾಲಿ ಆಗುವುದರ ಮೂಲಕ ಒಂದು ರೀತಿಯಾದ ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ನಮ್ಮ ಜನಪ್ರತಿನಿಧಿಗಳು ಮತವನ್ನು ಚಲಾಯಿಸುವುದರ ಮೂಲಕ ಕೊಟ್ಟಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಈ ವಿಚಾರವನ್ನು ತಿಳಿಸುತ್ತಾ, ಬಹಳ ಮುಖ್ಯವಾಗಿ ಕಿಶೋರ್ ಕುಮಾರ್ ಪುತ್ತೂರು ಬಾಲ್ಯದಿಂದಲೇ ಸಂಘದ ಒಂದು ಸ್ವಯಂ ಸೇವಕರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಬಹಳಷ್ಟು ಅನುಭವಗಳನ್ನು ಪಡೆದಿರತಕ್ಕಂಥ ಒಬ್ಬ ಯುವ ನಾಯಕ, ಯುವಕರ ಕಣ್ಮಣಿಯಾಗಿ ಇವತ್ತು ಅವರು ಹೇಳಿದ ಮಾತುಗಳನ್ನು ನಾವು ಕೇಳಿದ್ದೇವೆ. ಬಹಳ ಪ್ರಾಮಾಣಿಕವಾಗಿ ಬರತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ನಮ್ಮ ಸದನದ ಒಳಗಡೆ ನಮ್ಮ ಪಂಚಾಯತಿನ ಸದಸ್ಯರಿಗೆ ಯಾವ ರೀತಿಯಾದ ಕೆಲಸ ಕಾರ್ಯಗಳಾಗಬೇಕು, ಅದರ ಜೊತೆಗೆ ಒಟ್ಟು
ಜನಸಾಮಾನ್ಯರ ಸೇವೆಯನ್ನು ಯಾವ ರೀತಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಅವರು ಹೇಳಿದ್ದಾರೆ. ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ, ಕಿಶೋರ್ ಕುಮಾರ್ ಅವರು ನಮ್ಮೆಲ್ಲ ಸಂಘದ ಹಿರಿಯರ, ನಮ್ಮ ಸಂಘ ಪರಿವಾರದ ನಾಯಕರುಗಳ, ನಮ್ಮ ಪಾರ್ಟಿಯ ನಾಯಕರುಗಳ ಒಂದು ಮಾರ್ಗದರ್ಶನದ ಮೂಲಕ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು, ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಎಂಬ ಒಂದು ದೃಢ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ. ಈ ಸಂದರ್ಭದಲ್ಲಿ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಬರತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರು ಜಿಲ್ಲಾಧ್ಯಕ್ಷರಾದ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರತಕ್ಕಂಥ ವಿಜಯೇಂದ್ರರವರು ರಾಜ್ಯದ ಚುಕ್ಕಾಣಿನ ಪಡೆದ ಮೇಲೆ ಚುನಾವಣೆಗಳಲ್ಲಿ ಎಲ್ಲರಲ್ಲೂ ಕೂಡ ನಾವು ವಿಜಯ ಬೇರನ್ನು ಬಾರಿಸಿದ್ದೇವೆ. ಬರತಕ್ಕಂಥ ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದನ್ನು ಎದುರಿಸಲಿಕ್ಕೆ ಸದಾ ಸಿದ್ಧವಿದೆ. ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಅದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳುತ್ತಾ, ಈ ಒಂದು ಗೆಲುವಿಗೆ ಶ್ರಮಿಸಿದಂತಹ ನಮ್ಮ ಮಂಗಳೂರು ಮಂಡಲದ ಎಲ್ಲ ಆ ಚುನಾವಣಾ ಪ್ರತಿನಿಧಿಗಳು, ಬಹಳ ಮುಖ್ಯವಾಗಿ ಪಂಚಾಯತ್ ಸದಸ್ಯರು, ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು, ಪುರಸಭೆಯ ಸದಸ್ಯರು, ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿ ಬಹಳ ಈ ಬಾರಿಯ ಚುನಾವಣೆ ನನ್ನನ್ನು ಕೂಡ ಈ ಮಂಡಲದ ಒಂದು ಚುನಾವಣಾ ಸಂಚಾಲಕನಾಗಿ ಪಕ್ಷ ನೇಮಕ ಮಾಡಿದ ಸಂದರ್ಭದಲ್ಲಿ ನನಗೆ ಬಹಳ ಖುಷಿಯಾಗಿದ್ದು ಏನು ಅಂತ ಹೇಳಿದರೆ, ಎಲ್ಲ ಜನಪ್ರತಿನಿಧಿಗಳು ಸ್ವ ಇಚ್ಛೆಯಿಂದ ಬಹಳ ವ್ಯವಸ್ಥಿತವಾಗಿ ತಮ್ಮ ಹಕ್ಕನ್ನು ಅಥವಾ ಮತವನ್ನು ಚಲಾಯಿಸುವುದರ ಮೂಲಕ ಕಿಶೋರ್ ಕುಮಾರ್ ಅವರು ಈ ರೀತಿಯಾದ ಜಯಬೇರನ್ನು ಬಾರಿಸಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ, ನಾನು ಮತ್ತೊಮ್ಮೆ ಎಲ್ಲ ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಆಡಳಿತದ ಎಲ್ಲ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಜಯಿಗೊಂಡಂತಹ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಮುಂದಿನ ರಾಜಕೀಯ ಜೀವನ ಒಳ್ಳೆ ರೀತಿ ಆಗಲಿ, ಅವರಿಂದ ಒಟ್ಟು ನಮ್ಮ ಜನಸಾಮಾನ್ಯರ ಸೇವೆ ಮಾಡತಕ್ಕಂಥ ಎಲ್ಲ ಸಕಲ ಸೌಭಾಗ್ಯಗಳು ದೊರೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಭಲೋ ಭಾರತ್ ಮಾತಾ ಕಿ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಕಿಶೋರ್ ಕುಮಾರ್ ಪುತ್ತೂರ್ ಗೆ. ಮುಂದಕ್ಕೆ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಮಾತಾಡಬೇಕು. ಭಾರಿ ಸಂತೋಷದ ವಿಷಯ. ನಮ್ಮ ಒಂಜಿ ನಿಷ್ಠಾವಂತ ಕಾರ್ಯಕರ್ತೆ, ಒಂಜಿ ತಲಾಮಟ್ಟದ ಕಾರ್ಯಕರ್ತೆ, ಒಂಜಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆದ, ನಿತ್ಯ ನಿರಂತರವಾದ ಭಾರತೀಯ ಜನತಾ ಪಾರ್ಟಿದ ಸಕ್ರಿಯವಾದ ತಲಾಮಟ್ಟದ ಕಾರ್ಯಕರ್ತನ ಲೆಕ್ಕದ ಯುವ ಕಾರ್ಯಕರ್ತರನ್ನ ಕಣ್ಮಣಿಯಾದ ಇನಿ ಏರ್ಲ ಎಕ್ಸ್ಪೆಕ್ಟೇ ಮಂತ್ ಜಂಗ್ಲು ದಾದನ ಕಿಶೋರ್ ಕುಮಾರ್ ಪುತ್ತೂರಿಗೂ MLC ಸೀಟ್ ತಿಕ್ಕೊಂಡು ಏರ್ಲ ಎಕ್ಸ್ಪೆಕ್ಟ್ ಮಂತಿಜ ದೇವರ ದಯಟು ಅತ್ಯಂತ ಖುಷಿಟ್ ಆರೆಗೆ ಸೀಟ್ ತಿಕ್ಕದ ಆಯ್ ಬೊಕ್ಕ ಒಂಜಿ ಗುರಿ ಇತ್ತಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಲ ಉಡುಪಿ ಜಿಲ್ಲೆಡ್ಲ ದಾದಾ ಪಂಡಂದ ಇನಿಮುಟ್ಟ ಇನಿಮುಟ್ಟ ದೆಪ್ಪಂದಿನಾತ್ ಓಟು ಕಿಶೋರ್ ಕುಮಾರ್ ದೆಪ್ಪೊಡು ಪನ್ಪುನ ಅಟೊಟ್ಟು ನಿತ್ಯ ನಿರಂತರವಾದ ರಾತ್ರಿ ಪಗೆಲಿ ಗ್ರಾಮ ಪಂಚಾಯತ್ ಸದಸ್ಯರನ್ನ, ಪಟ್ಟಣ ಪಂಚಾಯತ್ ಸದಸ್ಯರನ್ನ, ನಗರಸಭೆತ ಸದಸ್ಯರನ್ನ, ಪುರಸಭೆತ ಸದಸ್ಯರನ್ನ, ಕಾರ್ಪೊರೇಟ್ ನಕ್ಲನ, MLC ನಕ್ಲನ, MP ನಕ್ಲನ, MLA ನಕ್ಲನ ಈತು ಓಟು ಇನಿಮುಟ್ಟ ಬೂರಂದನಾಥ್ ಬೂರೋಡು ಪನ್ಪುನ ಲೆಕ್ಕಾಚಾರ ಇತ್ತಂಡು ಆನಲ ಒಂಜಿ ಕಡೆ ಎಲ್ಲಿಯ ಪೋಡಿಗೆ 3000 ಮುಟ್ಟ ಬರ್ಪುಣ ಪನ್ಪುನ ಒಂಜಿ ಇಂದಿತ್ತಂಡು ಆನ ಇನಿ ಓಟು ಕೆನ್ಪುನಗ ಇನಿಮುಟ್ಟ ಬೂರಂದನಾಥ್ ಓಟು 3574 ಓಟು ಬೂರ್ದು ದಾಖಲೆ ಎಂದು MLC ಶ್ರೀನಿವಾಸ್ ಪೂಜಾರ್ಲೇ ಇದನ್ನ ಅತ್ಯಂತ ಜಾಸ್ತಿ ಓಟು 3586 ಆನ ಇನಿ ನಮ್ಮ ಕಿಶೋರ್ ಕುಮಾರ್ ಪುತ್ತೂರು 3574 ಓಟು ದೆತ್ತದು ಇಂದು ಉಡುಪಿ ದಕ್ಷಿಣ ಕನ್ನಡೋಡು ಭಾರತೀಯ ಜನತಾ ಪಾರ್ಟಿ ಬಾರಿ ಗಟ್ಟಿ ಅವು ಕರಾವಳಿ ಭಾರತೀಯ ಜನತಾ ಪಾರ್ಟಿಗೆ ಏತ್ ಶಕ್ತಿ ಉಂಡು ಪಂಡದು ರಾಜ್ಯಗೂ ರಾಷ್ಟ್ರಗೂ ತೋಜಾದ ಕೊರ್ತನಂಜನ ಕಾರ್ಯಕರ್ತ ಬಂಧುಲೆಗೆ ಆ ಮತದಾರ ಬಂಧುಲೆಗೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಡೀ ಜಿಲ್ಲೆದ ಪರವಾದ ಅಭಿನಂದನೆ ಸಲ್ಲಿಸೋಲ್ಲ ಬಂಧುಲೆ ಇನಿ ಅನ್ಯನ್ಯ ಜವಾಬ್ದಾರಿ ಇದೊಂದು ನಂಜನ ಜಿಲ್ಲೆದಕ್ಕಲೆ ಕ್ಷೇತ್ರದಕ್ಕಲೆ ಮಹಾಶಕ್ತಿ ಕೇಂದ್ರದಕ್ಕಲೆ ಶಕ್ತಿ ಕೇಂದ್ರದಕ್ಕಲೆ ಬೂತ್ದಕ್ಕಲೆ ಆಕಳಿಗೆ ಮಾತೆರೆಗಳ ವಿಶೇಷವಾದ ಮುರಾಣಿ ಹಿಡಿದ ಬಕ್ಕ ನಿರಂತರವಾದ ಪ್ರತಿ ಒಂಜಿ ಗ್ರಾಮ ಪಂಚಾಯತ್ ಸದಸ್ಯನ ಇಲ್ಲಡೆ ಬೋದು ನಿಖಲ್ ಬತ್ತದ ಓಟು ಮನ್ಪೋಡು ಪಂಡದ ಆ ಬೆಂತ್ ನಂಚಿನ ಕಾರ್ಯಕರ್ತ ಬಂಧುಲೆಗೆ ಐತ ಒಟ್ಟಿಗೆ ವಿಶೇಷವಾದ ಮಂಗಳೂರು ದಕ್ಷಿಣದ ಶಾಸಕರೇ ವೇದವಾಸ ಕಾಮತ್ 6 ಬತ್ತಿ ಬಕ್ಕ ಮಂಗಳೂರದ ಸಂಚಲನೆ ಬೇತೆ ಅದ್ರ ಸಂಚಲನೆ ಏರಿಯರಿಗೆ ಆ ಪ್ರೀತಿ ಇತ್ತಂದ್ರೆ ಆಕಳು ಮಾತಾಡಲ್ಲ ಒಟ್ಟಾದು ಒಂಜಪ್ಪೆ ಜೋಕ್ಲೆಲಕ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂದಳು ಪನ್ಪುಣ ವಿಶೇಷವಾದ ಒಂಜಿ ನೆಟ್ಟು ಬೆಂದಿನಕ್ಕೆ ಸರಿಯಾದ ಬತ್ತ ತೆಗೆದಂದ್ರೆ ವಿಶೇಷವಾದ ಭಾರತೀಯ ಜನತಾ ಪಾರ್ಟಿ ದುಂಬುಲ ಗಟ್ಟಿ ನಾನಲ ಗಟ್ಟಿ ಎಲ್ಲಂಜಿ ನಡಪು ನಂಜಿನ ಮೂಜಿ ಕ್ಷೇತ್ರಗಳ
ಆ ವಿಧಾನಸಭಾ ಕ್ಷೇತ್ರ ನಡಪನ ಉಪಚುನಾವಣೆಲ್ಲ ಭಾರತೀಯ ಜನತಾ ಪಾರ್ಟಿ ಗೆಲ್ಪಡೆ ನೆಕ್ಕೆ ಬೆಂತಿನಕ್ಲೆಗೆ ವಿಶೇಷವಾದ ಅಭಿನಂದನೆ ಕೊರೊಂದು ನೆಟ್ಟು ಬೆಂತಿನಂಜಿನಕ್ಲೆ ನಾನಾತ್ ಗುರುತಿಸೋನಂಚಿನ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವಡು ಪನ್ನೊಂದು ಪಾತ್ಯರ ಅವಕಾಶ ಮಂತ್ ಕೊಡ್ತಾನೆ ನಿಗ್ಲೆ ಪೂರೇರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾತಿಯನ್ನ ಪಾತ್ರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಕುಮಾರ್ ಪುತ್ತಾರ್ಗೆ ಮುಂದಕ್ಕೆ ಚಂದ್ರಶೇಖರ್ ಉಚ್ಚೇಲ್ ಮಾತಾಡಬೇಕಂತ ಕೇಳ್ತಿದ್ದೇನೆ. ಪಾರ್ಟಿ ಅಭಿನಂದನಾ ಸಭಾದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶಾಳ್ವಾರವರೇ, ಜಿಲ್ಲೆಯ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟರವರೇ, ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರು ಸಂತೋಷ್ ರೈ ಬೋಳ್ಯಾರವರೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜವಾಬ್ದಾರಿಯಲ್ಲಿ ಇರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಭಾಳಷ್ಟು ಸಂತೋಷವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ಜಿಲ್ಲೆಯ ನಾಯಕರೊಟ್ಟು ಸೇರಿ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಕಿಶೋರ್ ಕುಮಾರ್ರವರು ಕಳೆದ ಭಾಳಷ್ಟು ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ 2 ಬಾರಿಗೆ, ಆನಂತರ ಸಂಘ ಪರಿವಾರದಲ್ಲಿ ಅತ್ಯಂತ ಒಂದು ಕಾಳಜಿಯಿಂದ ಸೇವೆಯನ್ನು ಮಾಡಿರ್ತಕ್ಕಂಥ ಕಿಶೋರ್ ಕುಮಾರ್ರವರು ಈಗಾಗಲೇ ಚುನಾವಣೆಯ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸದಸ್ಯರಲ್ಲದೆ ಬಾಕಿ ವಿರೋಧ ಪಕ್ಷದ ಜನಪ್ರತಿನಿಧಿಗಳಲ್ಲಿ ಕೂಡ ಮಾತಾಡಿದಾಗ ಕಿಶೋರ್ ಕುಮಾರ್ರವರು ಭಾಳಷ್ಟು ದಿನಗಳು ನಮಗೆ ಫೋನ್ ಮಾಡ್ತಾಯಿದ್ದಾರೆ. ಇದುವರೆಗೆ ಒಬ್ಬ ವಿಧಾನ ಪರಿಷತ್ತಿಗೆ ಆಯ್ಕೆ ಆದವರು ಅಥವಾ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ನಮಗೆ ಮಾತಾಡಲಿಲ್ಲ. ಇವರು ಚುನಾವಣೆಗೆ ಪೂರ್ವ ನಮ್ಮಲ್ಲಿ ಮಾತಾಡಿದ್ದಾರೆ, ತಮ್ಮ ಏನು ಆಶ್ವಾಸನೆಗಳನ್ನು ಕೇಳಿದ್ದಾರೆ. ಅವರು ಗೆದ್ದ ನಂತರಲ್ಲೂ ಕೂಡ ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವರು ನಮ್ಮ ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥರು ಎನ್ನುವಂಥದ್ದನ್ನು ವಿರೋಧ ಪಕ್ಷದ ಯಾರು ಮತದಾರರು ಹೇಳುವಾಗ ಭಾರಿ ಸಂತೋಷ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರೀಕ್ಷೆಗೆ ಹೆಚ್ಚಿಗೆ ನಮ್ಮ ಮತವನ್ನು ತಗೊಳ್ಳೋ ಮುಖಾಂತರ ಕಿಶೋರ್ ಕುಮಾರವನ್ನು ಭಾರಿ ಎತ್ತರಕ್ಕೆ ಇವತ್ತು ಗೆಲ್ಲಲಿಕ್ಕೆ ಅವಕಾಶಗಳನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಕಿಶೋರ್ ಕುಮಾರ್ ಅವ್ರಿಗೂ ಕೂಡ ಜಿಲ್ಲೆಯ ಉದ್ಯೋಗಕ್ಕೂ ಕೂಡ ಏನು ತಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಖಂಡಿತವಾಗಿಯೂ ಸಮರ್ಥರಿದ್ದಾರೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಅವರ ಭವಿಷ್ಯ ಉಜ್ವಲ ಆಗಲಿ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ನಾಯಕ ಸಿಕ್ಕಿ ನಮ್ಮ ರಾಜ್ಯದ 2 ಅವಿಭಜಿತ ಜಿಲ್ಲೆಯ ಉದ್ದಗಲಕ್ಕೂ ಕೆಲಸ ಮಾಡುವಂಥ ಒಬ್ಬ ಸಮರ್ಥ ನಾಯಕನನ್ನು ಇವತ್ತು ಆರಿಸಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಕೆಲಸ ಮಾಡುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಕಿಶೋರ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಧನ್ಯವಾದಗಳು. ಮುಂದಕ್ಕೆ ರಾಜ್ಯದ ಮೀನುಗಾರಿಕಾ ಪ್ರಕೋಷ್ಠದ ಶಾಸನಗಾರರಾದ ಯಶವಂತ ಮೀನ್ರವರು 2 ಶುಭಾಶಯ ನುಡಿಗಳನ್ನು ಆಡಬೇಕಂತ ಕೇಳ್ತಿದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪಾರ್ಟಿಗೆ ವಿಜಯೋತ್ಸವದ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಮಂಡಲದ ಅಧ್ಯಕ್ಷರೇ, ವಿವಿಧ ಸ್ತರದ ಜವಾಬ್ದಾರಿಯನ್ನು ಭಾಜಪದಲ್ಲಿ ವಹಿಸಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಸಹೋದರರೇ, ಕಾರ್ಯಕರ್ತ ಬಂಧುಗಳೇ, ಅದ್ಭುತವಾದಂಥ ವಿಜಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಿಸಿದೆ. ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಚುನಾವಣೆಯಲ್ಲಿ ಬಹುತೇಕ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಮತ ಹಾಕುವ ಮುಖಾಂತರ ಈ ಭಾಗದಲ್ಲಿನ ಸ್ಥಳೀಯ ಆಡಳಿತದಲ್ಲಿ ಆಗುವ ಸಮಸ್ಯೆಗಳಿಗೆ ಒಂದು ದಿಕ್ಸೂಚಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ಇಲ್ಲಿಯ ಸ್ಥಳೀಯ ಸಂಸ್ಥೆಯ ಎಲ್ಲ ಸದಸ್ಯರು ಸಹಕಾರಿಯಾಗಿದ್ದಾರೆ. ಅದಕ್ಕಾಗಿ ಎಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಮತ ಹಾಕಿದಂಥ ಸದಸ್ಯರಿಗೆ ಮೊದಲಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಈ ಒಂದು ವ್ಯವಸ್ಥೆ ಚುನಾವಣಾ ವ್ಯವಸ್ಥೆಯಲ್ಲಿ ರೂಪುಗೊಳ್ಳಬೇಕಿದ್ದರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ವಿವಿಧ ಸ್ತರದ ಕಾರ್ಯಕರ್ತರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ, ಪಂಚಾಯತ್ ಸದಸ್ಯರನ್ನು ಮುಟ್ಟುವ ಮುಖಾಂತರ ಅವರಿಂದ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಇವತ್ತು ಮತವಾಗಿ ಪರಿವರ್ತಿಸಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ
ಈ ಎಲ್ಲ ಗೆಲುವಿನ ಒಂದು ಉಸ್ತುವಾರಿಯನ್ನು ವಹಿಸಿರತಕ್ಕಂಥ ನಮ್ಮ ಯುವ ನಾಯಕ, ದಕ್ಷಿಣ ಕನ್ನಡ ಉಡುಪಿಗೆ ಒಂದು ಯುವ ನಾಯಕನ ಉದ್ಭವ ಆಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಸ್ಥಳೀಯ ಆಡಳಿತದಲ್ಲಿ ಕಿಶೋರ್ ಕುಮಾರ್ ಪುತ್ತೂರ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಸ್ಥೆಯಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಹಾಗಾಗಿ ಆ ಸಂದರ್ಭದಲ್ಲಿ ಅವರ ಪರಿಚಯ, ಆ ನಿಟ್ಟಿನಲ್ಲಿ ಅವರ ಆ ನಾಯಕತ್ವದ ಗುಣ ನಮಗೆ ಗೊತ್ತಿದೆ. ಆ ನಾಯಕತ್ವವನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಆಡಳಿತ ಎಲ್ಲ ಕಾನೂನುಗಳನ್ನು ಅವಲೋಕಿಸಿಕೊಂಡು ಸ್ಥಳೀಯ ಆಡಳಿತಕ್ಕೆ ನ್ಯಾಯ ಕೊಡ್ತಾರೆ ಅನ್ನುವಂಥ ಒಂದು ವಿಶೇಷವಾದಂಥ ನಂಬಿಕೆ ನಮಗಿದೆ. ಆ ಕಾರಣಕ್ಕಾಗಿ ಇವತ್ತು ವಿಜಯ ಆದಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇದಕ್ಕೆ ಸಹಕಾರ ಕೊಟ್ಟ ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಈ ಗೆಲುವು ಮುಂದಿನ ದಿನದ ಚುನಾವಣೆಯ ಗೆಲುವಿಗೆ ಸಾಕ್ಷಿಯಾಗಲಿಕ್ಕೆ ಸಾಧ್ಯತೆ ಇದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಗೆ, ನರೇಂದ್ರ ಮೋದಿಜಿಗೆ, JP ನಡ್ಡಾಜಿಗೆ, ಯಡಿಯೂರಪ್ಪಾಜಿಗೆ, ರಾಘವೇಂದ್ರ ಅಣ್ಣನಿಗೆ, ವಿಜಯೇಂದ್ರ ಅಣ್ಣನಿಗೆ, ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಾರರಿಗೆ, ಮಂಡಲಾಧ್ಯಕ್ಷರಾದ ಜಗದೀಶ್ ಶಾಲ್ವಾರಿಗೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಅಂತಿಮ ಘಟ್ಟ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಲೂರ್ ಅವರು ಮಾತಾಡಬೇಕಂತ ಕೇಳಿದ್ದೇನೆ. ಭಾರತ್ ಮಾತಾ ಕೇ ಬೋಲೋ, ಭಾರತ್ ಮಾತಾ ಕೇ ಬೋಲೋ, ಭಾರತ್ ಮಾತಾ ಕೇ. ಮೂಲು ಸೇರಿದನಂಜಿನ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಯನ ರವೀಂದ್ರ ಶೆಟ್ಟಿ ಉಳಿದೊಟ್ರೆ ಅಂಚೆನೆ ಮಂಡಲದ ಪೂರ ಪದಾಧಿಕಾರಿಲೆ, ಮೋರ್ಚಾದ ಅಧ್ಯಕ್ಷರೇ, ಕಾರ್ಯದರ್ಶಿಲೆ, ಅಂಚೆನೆ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇ, ಕಾರ್ಯದರ್ಶಿರೇ, ಶಕ್ತಿ ಕೇಂದ್ರದ ಅಧ್ಯಕ್ಷರೇ, ಪಂಚಾಯತ್ ಸದಸ್ಯರೇ, ಕೌನ್ಸಿಲರ್ನಕ್ಲೆ, ಅಂಚನೆ ಪಕ್ಷದ ಹಿರಿಯ ಮುಖಂಡರೇ, ಅಂಚನ ಸೇರಿದ ಪೂರ ಜನತಾ ಪಕ್ಷದ ಕಾರ್ಯಕರ್ತರೇ, ನಮ್ಮ ಇನಿತ ದಿನೊಟ್ಟು ಮೂಜಿನೆದ ವಿಜಯೋತ್ಸವನು ಈ ಫ್ಲೈಓವರ್ದ ಅಡಿಟ್ಟು ಭಾರಿ ವಿಜೃಂಭಣೆಡು ಆಚರಿಸೋದಿಲ್ಲ. ಒಂದು ಬಂಡ ಸುರುಕು ನಮ್ಮ ಲೋಕಸಭೆತ ಚುನಾವಣೆಡು ನಮ್ಮ ಬ್ರಿಜೇಶ್ ಚೌಟರ್ನ ಅಂಚನೆ ನಮ್ಮ ಪದವೀಧರ ಕ್ಷೇತ್ರ ಪಕ್ಕ ಶಿಕ್ಷಕರ ಕ್ಷೇತ್ರಡು ಧನಂಜಯ ಸರ್ಜಿ ಅಂಚನೆ ನಮ್ಮ ಭೋಜೇಗೌಡ್ರನ ವಿಜಯೋತ್ಸವ ಅಂಚನೆ ಇನಿ ಮೂಜಿನೆದಾದ ನಮ್ಮ ಕ್ಷೇತ್ರದ ಯುವ ನಾಯಕ అయిన ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಬೇರೆ ವಿಧಾನ ಪರಿಷತ್ಗೆ ಆಯ್ಕೆ అయిన ಈ ಶುಭ ಸಂದರ್ಭಡು ನಮ್ಮ ಮಾತೆರ್ಲ ಈ ಫ್ಲೈಓವರ್ದ ಅಡಿಟ್ಟು ನೀವು ವಿಜಯೋತ್ಸವ ಮಲ್ತೊಂದಿಲ್ಲ. ನನಗೆ ಭಾರಿ ಖುಷಿಯಾಪನಿದಾನೆಂದು ಬಂಡ ನಮ್ಮ ಕ್ಷೇತ್ರಡು 128 ಸದಸ್ಯರೆಡೆ 126 ಸದಸ್ಯರ್ಲ ಒವ್ವೇ ಒಂಜಿ ಅಮಿಷ ನೆಕ್ ವೈಕ್ಲ ಬಗ್ಗಂದೆ ಒಂಜೇ ಒಂಜಿ ನಮ್ಮರ್ದು ದಾಲ ಒಂಜಿ ಫಲಾಪೇಕ್ಷೆ ಇಜ್ಜಂದೆ ನಿಷ್ಕಲ್ಮಶ ರೀತಿಡೆ 126 ಸದಸ್ಯರ್ಲ ಇನಿ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯನ್ನು ಕಿಶೋರ್ ಕುಮಾರ್ಗೆ ಓಟು ಮಲ್ದೇರೆ ಓಟು ಕೊಡ್ತೇರೆಂದು ಪನ್ನಿರ ಹೆಂಗೆ ಭಾರಿ ಖುಷಿ ಆಗ್ಬಿಡು. ಮಾತ ಪಂಚಾಯತ್ ಸದಸ್ಯರನ್ನ ಕೌನ್ಸಿಲರ್ನಾಗ್ಲೇನ ಯಾನು ಮಾತರೆಲ್ಲ ಹೃದಯಪೂರ್ವಕವಾದ ಅಭಿನಂದನೆ ಮಲ್ಪೆರೆ ಇಚ್ಛೆ ಪಡೆಪೆ. ನಮ್ಮ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಇನಿ ಭಾರತೀಯ ಜನತಾ ಪಕ್ಷಡು ವಿಧಾನ ಪರಿಷತ್ ಅಭ್ಯರ್ಥಿ ಆಪಣು ಬಂದಾಗ ಏರೆಗಳ ನಂಬಿಕೆ ಬೈತಿ ದಾನೆಂದು ಬಂಡ ಕೇವಲ ಒಂದೇ ಸಂಖ್ಯೆ ಇತ್ತನಂಚಿನ ಸಮುದಾಯದ ವ್ಯಕ್ತಿ ಇನಿ ಭಾರತೀಯ ಜನತಾ ಪಾರ್ಟಿ ಒಂಜಿ ಅಭ್ಯರ್ಥಿ ಆತರಿಂದ ಬಂಡ ಈ ಭಾರತೀಯ ಜನತಾ ಪಾರ್ಟಿ ಸಮಾಜದ ಕಟ್ಟಕಡೆತ ವ್ಯಕ್ತಿಗಳ ಒಂದು ಅವಕಾಶ ಕೊರ್ಪುಣು ಮನ್ನಕ್ಕೆ ಮಲ್ಲ ಉದಾಹರಣೆನೇ ಇನಿ ನಮ್ಮ ವಿಧಾನ ಪರಿಷತ್ಗೆ ಆಯ್ಕೆ ನಂಜನ ಕಿಶೋರ್ ಕುಮಾರ್ ಪುತ್ತೂರೊಂದು ಪನ್ನೀರನ್ನು ಭಾರಿ ಖುಷಿ ಪಡೆಪೆ. ನಮ್ಮ ಈ ಚುನಾವಣೆಡೆ ಭಾರಿ ಪೊರ್ಲುಡು ಬೇಲೆ ಮಲ್ತನಂಚಿನ ನಮ್ಮ ಪಕ್ಷದ ಪ್ರತಿಯೊಂದು ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರಿಗೆ ಹೃದಯಸ್ಪರ್ಶ ಅಭಿನಂದನೆಯನ್ನು ಸಲ್ಲಿಸಾದು ಮಾತ ಒಂಜಪ್ಪೆ ಜೋಕುಲೆಕ್ಕ ಬೆಂದು ನೆರೆದವರ ಭಾರಿ ಮಲ್ಲ ಮಟ್ಟಡೆ ನಮ್ಮ ಪಕ್ಷದ ಹತ್ತಂದೆ ನಮ್ಮ ಕ್ಷೇತ್ರದ ಸುಮಾರು ಮುಟ್ಟ ಕಾಂಗ್ರೆಸ್ದ ಅತ್ತನ ಬೇತೆ ಪಕ್ಷದ ಓಟುನು ನಮ್ಮ ಪಕ್ಷಕ್ಕೆ ದೆತೊಂದಂಜಿನ ಬೇಲೆನ ನಮ್ಮ ಮಾತ ಕಾರ್ಯಕರ್ತರು ಮಲ್ದೇರೆ ಅಂಚಿನ ಮಾತ ಕಾರ್ಯಕರ್ತರಿಗೆಲ್ಲ ಎನ್ನ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಾವೆ. ನೆಕ್ಕೊಂದು ಎಲ್ಲೇ ಉದಾಹರಣೆ ಇಂಜಿನ ಬಂಡ ಹರೇಕಳದ ಪಂಚಾಯತ್ ನಮ್ಮ ಒಂಜಿ ಓಟು ಲಜ್ಜಾಂಡೆ ನಂಗೆ ಒಂಜಿ ಓಟಿಜ್ಜಿ ಯಾನೆ ಮಧ್ಯಾಹ್ನ ಪೋನಾಗ ಸಾಧಾರಣ ಒಂದು 10-15 ಕಾರ್ಯಕರ್ತರು ಆ ಪಂಚಾಯತ್ ಎದುರು ನಮ್ಮ ನಿಷ್ಠೆಡೆ ಅವಳ ಕಾರ್ಯ ಚಟುವಟಿಕೆಯನ್ನು ಮಲ್ತಾರೆ ಅಂಚಿನ ಪೂರ ಏರ್ಪುರ ನಿಷ್ಠೆಡೆ ಬಯ್ಯಮುಟ ಓಟದ ಪಿರೋಡು ಬೆಂತೆರ ಆಗಲೇ ಮಾತಾಡಿಗಳ ಹೃತ್ಪೂರ್ವಕ ಅಭಿನಂದನೆಯನ್ನು ಮಲ್ತದೆ. ಭಾರಿ ಎಡ್ಡೆ ವ್ಯಕ್ತಿತ್ವದ ಕಿಶೋರ್ ಕುಮಾರ್ ಎನ್ನ ಆತ್ಮೀಯ ಮಿತ್ರೆ ಅವತ್ತಂದೆ ಏಪನೇ ಆರೆ ಮಲ್ಲ ನೆಕ್ ಪೋಡಿತೇನೆ ದೇವರಿಗೆ ಅವಕಾಶ ಏನಿ ಕೊಡ್ತೇರಿ ಆರೆ ಸುರುಕ್ಕೆ ಬಂದೇರಿ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಗೂ ಆರ್ನ ಭಾರಿ ಮಲ್ಲ ಆದ್ಯತೆ ಇಡೀ ಈ 13
ಮಂಡಲ ಹೊರತಲ್ಲ ಜಾಸ್ತಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಹೊರತು ನಮ್ಮ ಕ್ಷೇತ್ರನು ಒಂಜಿ ಮಲ್ಲ ಮಟ್ಟಡೆ ನನ್ನ ಮಿತ್ತಿಗೆ ಕಾಂಗ್ರೆಸ್ಗೆ ಒಂಜಿ ಮಲ್ಲ ಪೈಪೋಟಿ ಕೊರ್ಪಣಂಜ ಬೇಲೇನು ಮಲ್ಪ ಅಂದ ಪನೊಂದು ಇನಿತ ಈ ವಿಧಾನ ಪರಿಷತ್ತಡೆ ದುಂಬುದ ದಿನತ್ತ ವಿಧಾನಸಭೆಟ್ಟು ನಮ್ಮ ಕಾಂಗ್ರೆಸ್ಗೆ ಪಕ್ಷಗೂ ಬಲವಾಯಿನ ಒಂಜಿ ಸ್ಪರ್ಧೆ ಮಲ್ತದೆ ಈ ಕ್ಷೇತ್ರೋಡು ಬಿ ಜೆ ಪಿನ ಗೆಂದವನಂಚಿನ ಒಂಜಿ ದಿಕ್ಸೂಚಿ ಈ ನಂಗೆ ಇನಿ ತೆಗೆದಿನ ಓಟದ ಅಂಶ ಬಂದು ದಾನ ಮಂಡ ಸಾಧಾರಣ 125 ಇತ್ತನ ಓಟು 155 ಮುಟ್ಟ ತೆಗೆದಿನ ಮನೆಯರೆ ನಮ್ಮ ಭಾರಿ ಖುಷಿ ಪಡೆಪ ಅಂಚಾದೆ ನನ್ನ ಮಿತ್ತಿಗೆ ಈ ಕ್ಷೇತ್ರೋಡು ನಮ್ಮ ವಿಧಾನಸಭೆತ ನೇಲ್ನ ಜಯಬೇರಿನ ಬಾರಿ ಸಾವನ ಶಕ್ತಿನ ದೇವೇರು ನಂಗೆ ಕೊರಡೆ ಅಂಜನೆ ಮಾತೆರ್ಲ ನಮ್ಮ ಒಂಜಪ್ಪೆ ಜೋಕುಲೆಕ್ಕ ಪಕ್ಷಗೂ ಬೆನ್ಕ ಪಕ್ಷವನ್ನು ಗಟ್ಟಿ ಮಲ್ಪಗ ಕಿಶೋರ್ ಕುಮಾರ್ ಈ ಕ್ಷೇತ್ರಗೂ ಮಲ್ಲ ಮಟ್ಟದ ಸೇವೆಯನ್ನು ಕೊರ್ಪ ಸೌಭಾಗ್ಯ ಬರಡು ನಮ್ಮ ಈ ಕ್ಷೇತ್ರಗೂ ಬರ್ತದೆ ನನಗೆ ಭಾರಿ ಮಲ್ಲ ಮಟ್ಟದ ಪ್ರಚಾರೋಡು ಮಲ್ಲ ಶಕ್ತಿನ ಕೊರ್ನಂಚಿನ ಮಂಗಳೂರು ದಕ್ಷಿಣದ ಶಾಸಕರಾಯನಂಚಿನ ವೇದೋಸ್ ಕಾಮತರೆಲ್ಲ ಯಾನ್ ಈ ಸಮಯಡು ಅಭಿನಂದನೆ ಮಲ್ತೊಂದುಲ್ಲೆ ಅಂಚೆನೆ ಮಾತ ಏರ್ಪುರ ಈ ಹಿಂದೂ ಮಲ್ತೆರ ಆಗ್ಲಿ ಮಾತರಿಲ್ಲ ಯಾನೆ ಅಭಿನಂದನೆಯನ್ನು ಸಲ್ಲಿಸ ಒಂದು ಇನಿ ಈ ನಮ್ಮ ಕಾರ್ಯಕ್ರಮ ಬತ್ತನಂಚಿನ ಪತ್ರಿಕಾ ಮಾಧ್ಯಮದ ಕೆಳಗಿಲ ಅಭಿನಂದನೆಯನ್ನು ಸಲ್ಲಿಸ ಒಂದು ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲೆಕ್ಕ ಬೇಲೆ ಮಲ್ತ ನನಾತ ಪಕ್ಷನು ಗಟ್ಟಿ ಮಲ್ಪುಗ ನಾನು ಪಂಡೊಂದು ವಿನಂತಿ ಮಲ್ತೊಂದು ಎನ್ನ ರಡ್ಡು ಪಾತೆರನು ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಶ್ರೀರಾಮ್. ಇದೇ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯ ಸದಸ್ಯರಾದಂಥ ಗೀತಾಬಾಯಿ ಗೋವಾದಲ್ಲಿ ನಡೆದಂಥ ನ್ಯಾಷನಲ್ ಪವರ್ ಲಿಫ್ಟಿಂಗಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ವಿಶೇಷವಾದ ನಂಗೆ ಮಾತ ಖುಷಿತ ಸಂಗತಿ ಒಂಜಿ ಸ್ಟೇಟ್ ಲೆವೆಲ್ 2 ಗೋಲ್ಡ್, ನ್ಯಾಷನಲ್ ಲೆವೆಲ್ ಒಂಜಿ ಗೋಲ್ಡ್ಲ ಒಂಜಿ ಸಿಲ್ವರ್ಲ ಐತ ಒಟ್ಟಿಗೆ ನಮ್ಮ ಕ್ಷೇತ್ರದ ಒಂಜಿ ಕೌನ್ಸಿಲರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫಿನ್ಲ್ಯಾಂಡ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಬರ್ಪಿದಿಂಗಲು ಅದಕ್ಕೆ ವಿಶೇಷವಾದ ನಮ್ಮ ಮಾತೆಲ್ಲ ಸಹಕಾರ ಕೊಡ್ತು, ಆರ್ಥಿಕವಾದ ಸಹಕಾರ ಕೊಡ್ತು. ಆರೆ ಈ ನೆಟ್ಲ ನಮ್ಮ ಕ್ಷೇತ್ರಕ್ಕೂ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಪುದರ್ಕೊಂಡಿದ್ದಾರೆ. ವಿಶೇಷವಾದ ಇಡೀ ಕ್ಷೇತ್ರದ ಪರವಾದ ಅವರಿಗೆ ಅಭಿನಂದನೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಮಂಡಲದ ಕಾರ್ಯದರ್ಶಿಯಾದ ಜೀವನ್ ಕುಮಾರ್ ತೊಕೋಡ್ರಿಂದ. ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಸ್ಥಳೀಯ ಪ್ರಾಧಿಕಾರದ ಉಪಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯುವ ನಾಯಕರಾದಂಥ ಕಿಶೋರ್ ಕುಮಾರ್ ಪುತ್ತೂರವರು ಅಭೂತಪೂರ್ವ ಪ್ರಚಂಡ ಬಹುಮತದಿಂದ ಇವತ್ತಿನ ಈ ಚುನಾವಣೆಯಲ್ಲಿ ವಿಜಯವನ್ನು ಗಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಲ್ಲಿ ಸಂಭ್ರಮೋತ್ಸವವನ್ನು ವಿಜಯೋತ್ಸವವನ್ನು ಆಚರಿಸುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕುವೆತ್ತಪಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಹಾಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ, ಅವರಿಗೆ ಕೂಡ ಧನ್ಯವಾದ ಅರ್ಪಣೆ ಮಾಡ್ತಿದ್ದೇನೆ. ಹಾಗೆ ನಮ್ಮ ಮಂಡಳದ ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಬೋಳಿಯರ್ ಮತ್ತು ಚಂದ್ರಶೇಖರ್ ಉಚ್ಚಿಲ್ ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಹಾಗೆ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ಅಮೀನ್ರವರಿದ್ದಾರೆ. ಹಾಗೆ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಯಾನಂದ್ ತೊಕ್ಕೊಟ್ಟವರು, ಹಾಗೆ BJPಯ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಸುಂದರ್ ಅವರಿದ್ದಾರೆ. ಹಾಗೆ ಮಂಡಳದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ಪಕ್ಷದ ಎಲ್ಲ ಪ್ರಮುಖರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ, ಹಾಗೆ ದೃಶ್ಯ ಮಾಧ್ಯಮದ ಮತ್ತು ಪ್ರತ್ಯೇಕ ಮಾಧ್ಯಮದ ಮಿತ್ರರಿಗೆ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಾ, ಎಲ್ಲ ಜನಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ವಿಜಯವನ್ನು ನೀಡಿದಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಣೆ ಮಾಡುತ್ತಾ, ಇವತ್ತಿನ ಈ ಒಂದು ಸಂಭ್ರಮೋತ್ಸವದ ವಿಜಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಧನ್ಯವಾದಗಳ ಮೂಲಕ ಮುಕ್ತಾಯ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.